पली 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 ಹೊಸಕುರಲೆ 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 ಹೊಸಕುರಲೆ. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಊರೊರ್ಮೆ ರಾಮಮಯ ಪನ್ಪಿಲೆಕ ಓಲು ತುಂಡಲ ಕೇಸರಿಮಯ ಆತಂಡು ರಾಮ ಮಂದಿರದ ಲೋಕಾರ್ಪಣದ ವಿಶೇಷತೆದ ಒಟ್ಟಿಗೂ ಹೊಸಕುಲದ ಇನ್ನಿತ ಸುದ್ದಿಗೊಂಚಲು ಶುರು ಮಂತಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಊರುಗು ಊರೇ ಶ್ರೀ ರಾಮಮಯ ಆತಂಡು ಓಲು ತೂಯಿನ ಉಳ್ಳ ಅಯೋಧ್ಯದ ಪ್ರಭು ಶ್ರೀ ರಾಮಚಂದ್ರನ ಮಂದಿರದ ಲೋಕಾರ್ಪಣೆಗೆ ಎಡಪು ಬಯಕುನ ಬ್ಯಾನರ್ಲು ಕೇಸರಿಮಯವಾದ ತೋಜಿನ ಬಂಟಿಂಗ್ಸ್ಲು ಇಂಚ ಸಂಭ್ರಮಾಚರಣೆಲು ನಮ್ಮ ಊರುಡೆ ಶ್ರೀ ರಾಮ ಮಂದಿರ ಆವೊಂದುಂಡ ಪನ್ಪಿನಾತ್ ಸಂಭ್ರಮಲು. ಅಯೋಧ್ಯೆಡು ಪ್ರಭು ಶ್ರೀ ರಾಮಚಂದ್ರನ ಜನ್ಮಭೂಮಿಡು ಶ್ರೀರಾಮಲಲ್ಲಾನ ವಿಗ್ರಹ ಪ್ರತಿಷ್ಠೆ ಪ್ರಾಣ ಪ್ರತಿಷ್ಠೆದ ಸಂಭ್ರಮನು ಇಡೀ ದೇಶದೊರ್ಮೆ ವಿದೇಶಡ್ಲ ಆಚರಿಸಾಯಿರು. अभी बैठने की कृपा करें, जब वो पैदल चलकर आएंगे तो आपको लग जाएगा. वो पैदल आने के लिए उन्हें सूचना दी है. पैदल आएंगे. अभी बैठ जाइए. मैं उत्तरी भाग के संतों से निवेदन करता हूं, बैठ जाइए, बैठ जाइए. रंग मंडप में प्रवेश हो गया. अब वो पूर्ण मंडप में प्रवेश करने वाले हैं. 7 मिनट हो गया है. गर्भगृह में प्रवेश हो चुका है. चांदी के छत्र गर्भगृह में गोविंद देव जी श्री राम के गर्भगृह की ओर बढ़ाते हुए एक एक कदम बढ़ाते हुए अनेक मंडपों को पार करते हुए 5 मंडपों को पार करते हुए उस अद्भुत क्षण के साक्षी होने जा रहे हैं जो विश्व में एक इतिहास रचेगा. श्री अयोध्या धाम जो कि वैकुंठ स्थित होने जा रहे हैं, चेतना का संचार होने जा रहा है. भगवान
ಓಲುತುಂಡಲ ಕೇಸರಿಮಯ್ಯ ಬಂಟಿಂಗ್ಸ್ಲು ಶ್ರೀರಾಮ ಮಂದಿರದ ಲೋಕಾರ್ಪಣೆ ಶ್ರೀರಾಮಲಲ್ಲಾನ ವಿಗ್ರಹದ ಪ್ರಾಣ ಪ್ರತಿಷ್ಠೆಗೂ ಮಾತೆರ್ಲ ಕಾತರಡು ಕಾತೊಂದಿತ್ತಿನ ಕ್ಷಣಟ್ ಮಾತೆರ್ಲ ಸಂಭ್ರಮಿಸಾಯರು. ಪೆಜ್ಜೆ ಪೆಜ್ಜೆಗೂ ಶ್ರೀರಾಮನ ಸೀತಾರಾಮನ ಮಲ್ಲ ಮಲ್ಲ ಚಿತ್ರಣಲು ಮಾತಾ ಕಡೆಟ್ಲ ತೋಜಿದು ಬತ್ತಂಡು. ಮಾತಾ ಸಂಘ ಸಂಸ್ಥೆಲೆಡು ದೇವಸ್ಥಾನಲೆಡು ಭಜನಾ ಮಂದಿರಲೆಡು ವಿಶೇಷ ಪೂಜಾ ಕಾರ್ಯಕ್ರಮ ಭಜನಾ ಸಂಕೀರ್ತನೆಲು ನಡೆತಂಡು. ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಅವು ಪ್ರತಿಯೊರಿಯನ ಹೃದಯ ಮಂದಿರ ಆಯ್ಲಕ ಮಾತೆರ್ಲ ಸಂಭ್ರಮಿಸಾಯರು. राम 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 आपत बांधव राम धन राम 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 मारुति वंदित राम 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 मैथिली नंदन राम 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 मारुति वंदित राम 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 मैथिली नंदन राम 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 मारुति वंदित राम 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 मैथिली नंदन राम 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 मारुति वंदित राम 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 जय राम 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 जय राम 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 जय राम 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 सीता राम 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 स्वामी देवानंदो गायो जय जय राम स्वामी देवानंदो गायो जय जय राम
ಸುದ್ದಿಗೊಂಚಲಿಗೆ ಸ್ವಾಗತ. ಉಚ್ಚಿಲ ಪೊನ್ನಂಬಲವಾಸ ಶ್ರೀ ಅಯ್ಯಪ್ಪ ಮಂದಿರಡು ಅಯೋಧ್ಯೆಡು ಶ್ರೀರಾಮ ಮಂದಿರದ ಲೋಕಾರ್ಪಣೆದ ಅಂಗವಾದ ವಿಶೇಷ ಭಜನಾ ಸಂಕೀರ್ತನೆ ಪೂಜಾ ಕಾರ್ಯಕ್ರಮಗಳನ್ನು ಸೋಮವಾರ ಕಾಂಡಿರದ ಮಧ್ಯಾಹ್ನ ಮಟ್ಟ ನಡಪಾಯರು. ಅಯೋಧ್ಯಾಧಿಪತಿ ಪ್ರಭು ಶ್ರೀ ರಾಮಚಂದ್ರನ ಮಂದಿರ ಲೋಕಾರ್ಪಣೆದ ಸಂಭ್ರಮಾಚರಣೆದ ಅಂಗವಾದ ಉಚ್ಚಿಲ ಕೋಟೆ ಬಳಿ ಶ್ರೀ ಪೊನ್ನಂಬಲವಾಸ ಭಜನಾ ಮಂದಿರಡು ಭಜನೆ ಪೂಜಾ ಕಾರ್ಯಕ್ರಮ ನಡಪಾಯರು. ಸಾಧಿಸಿದ ರಾಜ್ಯವ ಗಣನಾಥ ದೇವ ಸಾಧಿಸಿದ ರಾಜ್ಯವ ಗಣನಾಥ ವಂದೀಪೆ ನಿನಗೆ ಗಣನಾಥ ದೇವ ವಂದೀಪೆ ನಿನಗೆ ಗಣನಾಥ ಗಣನಾಥ ದೇವ ವಂದೀಪೆ ನಿನಗೆ ಗಣನಾಥ ಹಿಂದೆ ರಾವಣನ ಮದದಿಂದ ನಿನ್ನ ಪೂಜಿಸದೆ ರಾವಣನ ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನ ಮದದಿಂದ ನಿನ್ನ ಪೂಜಿಸದೆ ಸಂಧಾನುರಣದಲ್ಲಿ ಗಣನಾಥ ದೇವ ಸಂಧಾನುರಣದಲ್ಲಿ ನಾಥ ದೇವ ವಂದೀಪೆ ನಿನಗೆ ಗಣನಾಥ ದೇವ ವಂದೀಪೆ ನಿನಗೆ ಗಣನಾಥ. ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಲು ತುಡರ್ ಬೆಳಗಾದು ಹನುಮಾನ್ ಲಕ್ಷ್ಮಣ ಸೀತಾ ಸಹಿತ ಶ್ರೀ ರಾಮದೇವೇರ್ನ ಭಾವಚಿತ್ರಗು ಅರ್ಚನೆ ಮಂದದು ಪ್ರಭು ಶ್ರೀ ರಾಮದೇವೇರ್ನ ಪ್ರತಿಷ್ಠೆ ವಿಧಿಗಳು ಪೊರ್ಲುಡೆ ಆದು ಮಾತೆರ್ನಲ ಹೃದಯ ಮಂದಿರಡು ಶ್ರೀ ರಾಮದೇವೇರು ನಿಲೆ ಆವಡು ಪಂಡದು ಆಶೀರ್ವಚನದ ಪಾತೆರ ಪಂಡೇರು. ಅಯೋಧ್ಯ ನಗರ ಅದೆಷ್ಟೋ ಮಂದಿಯ ರಕ್ತ ಅಲ್ಲಿ ಹರಿಯಿತು, ಅದೆಷ್ಟೋ ಮಂದಿಯ ಪ್ರಾಣವನ್ನು ಅವತ್ತು ಬಲಿಕೊಡಲಾಯಿತು. ಅದಕ್ಕೆ ಆ ರಾಮ ಮಂದಿರವನ್ನು ರಕ್ಷಿಸಲು ಪ್ರಯತ್ನಪಟ್ಟವರೆಲ್ಲರೂ ಅವರನ್ನೆಲ್ಲವೂ ಕಾಲಕಾಲಕ್ಕೆ ಅಲ್ಲಿ ದಮನಿಸಲಾಯಿತು, ಅವರನ್ನು ಹತ್ಯೆ ಮಾಡಲಾಯಿತು. ಆದರೂ ಕೂಡ ಯಾವತ್ತೂ ಭಾರತೀಯರು ಧರ್ಮವನ್ನು ಬಿಡಲಿಲ್ಲ. ಯಾಕೆಂದರೆ ಭಾರತ ಇರುವುದು ಧರ್ಮದ ಅನುಷ್ಠಾನದಲ್ಲಿ. ಧರ್ಮ ಯಾವತ್ತೂ ಮನುಷ್ಯನನ್ನು ನಂಬುವವ ಅಥವಾ ನಂಬದವ ಅಂತ ವಿಭಜಿಸುವುದಿಲ್ಲ. ಯಾವುದೇ ರೀತಿಯಲ್ಲೂ ಧರ್ಮ ಎಂಬುದು ನಮ್ಮ ಕರ್ತವ್ಯ ಅಂತ ಹೇಳುತ್ತೇವೆ. ಅದು ಮತಕ್ಕೆ ಬಂದಾಗ ನೀನು ನಂಬುವವ ನಾನು ನಂಬದವ ಎಂಬ ಒಂದು ವಿಭಾಗ ಬರ್ತದೆ. ಭಾರತೀಯರು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುತ್ತಾರೆ. ಅಲ್ಲಿ ಯಾರೇ ಅನ್ಯಾಯ ಮಾಡಲಿ ಆ ಅನ್ಯಾಯವನ್ನು ಜಾತಿ ಪಂಥ ಅಥವಾ ಮತದ ವಿಧಾನದಲ್ಲಿ ಅದಕ್ಕೆ ನ್ಯಾಯೀಕರಣ ಕೊಡದೆ ಅನ್ಯಾಯವನ್ನು ಅನ್ಯಾಯ ಅಂತಲೇ ಹೇಳುವಂತಹ ಆ ಧಾರ್ಮಿಕ ಮನೋಭಾವ ಭಾರತೀಯರದ್ದು. ಆದ ಕಾರಣ ಧರ್ಮ ಎಂಬುದು ಭಾರತೀಯರ ಜೀವನ ಪದ್ಧತಿ. ಆ ಜೀವನ ಪದ್ಧತಿ ಏನು ಹೇಗೆಂತ ಕೇಳಿದರೆ ದೇವಋಣ ಹಾಗೂ ಪಿತೃಋಣ, ಅದೇ ರೀತಿ ಸಮಾಜ ಋಣ. ಪಿತೃಋಣಗಳು ನಮ್ಮ ಹಿರಿಯರ ಋಣಗಳನ್ನು ನಾವು ತೀರಿಸುವಂತಹದ್ದು, ಅದೇ ರೀತಿ ಸಮಾಜದಲ್ಲಿ ನಾವು ಒಟ್ಟಿಗೆ ಇದ್ದೇವೆ ಆ ಸಮಾಜ ಋಣವನ್ನು ತೀರಿಸುವಂತಹದ್ದು ಒಂದು ವ್ಯಕ್ತಿಯ ಕರ್ತವ್ಯವಾಗ್ತದೆ. ಅದೇ ಮರ್ಯಾದೆ ಪುರುಷೋತ್ತಮ ಮಾಡುತ್ತಾ ಇದ್ದದ್ದು ಪಿತೃವಾಕ್ಕು. ಅದೇ ರೀತಿ ಆ ದೇವರ ಅವನು ನಂಬಿದಂತಹ ಶಿವನನ್ನು ಅನುಷ್ಠಾನಗೊಳಿಸಿಕೊಂಡು ಅದೇ ರೀತಿ ಸಮಾಜಕ್ಕೋಸ್ಕರ ರಾಜ್ಯಕ್ಕೋಸ್ಕರ ತನ್ನ ಜೀವನವನ್ನು ಮುಡುಪಾಗಿಟ್ಟಂತಹ ಮರ್ಯಾದಾ ಪುರುಷೋತ್ತಮನ ಶ್ರೀರಾಮಚಂದ್ರನ ಆ ಭವ್ಯವಾದಂತಹ ಅಯೋಧ್ಯೆಯಲ್ಲಿ ನಡೆಯುವಂತಹ ಆ ಬಿಂಬವನ್ನು ಶುದ್ಧ ಮಾಡಿ ಅದಕ್ಕೆ ಆ ಕಲೆಗಳನ್ನು ತುಂಬಿಸಿಕೊಂಡು ಆಚಾರ್ಯ ತನ್ನ ಪ್ರಾಣವನ್ನು ಅಲ್ಲಿಗೆ ಉದ್ವಾಸನೆ ಮಾಡಿ ಅದನ್ನು ಪ್ರಾಣಧಾರೆ ಮಾಡುವಂತಹದ್ದ ಒಂದು ಸಂದರ್ಭಕ್ಕೆ ಪ್ರಾಣ ಪ್ರತಿಷ್ಠೆ ಅಂತ ಹೇಳುತ್ತೇವೆ. ಪೀಠ ಮತ್ತು ಬಿಂಬ, ಪೀಠ ಒಂದು ಭೂಮಿಯಾಗಿಯೂ ಬಿಂಬವನ್ನು ಆಕಾಶ ಪುರುಷೋತ್ತಮವಾಗಿಯೂ ನಾವು ಸಂಕಲ್ಪ ಮಾಡಿಕೊಂಡು ಮಾಡುವಂತಹ ಪ್ರತಿಷ್ಠಾ ಕರ್ಮಾಂಗಗಳಿಗೆ ನಾವು ಶುಭ ಮುಹೂರ್ತದಲ್ಲಿ ಭಜನೆ ಆರಂಭ ಮಾಡುತ್ತೇವೆ. ಅವೆತ್ ಬೊಕ್ಕ ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಭಜನಾ ತಂಡದ ಸದಸ್ಯರು ಶ್ರೀ ಪೊನ್ನಂಬಲವಾಸ ಭಜನಾ ಮಂದಿರದ ಸದಸ್ಯರಿದ್ದು ಭಜನಾ ಸಂಕೀರ್ತನೆ ನಡೆತರು. ಬಾಲರ ಕರೆಗೆ ಓ ಗುಡಮ್ಮ ಭೂವಿದೆಲ್ಲವೂ ತಾಯಿ ಹೃದಯ ಕಮಲವು ಪಾವನ ಚರಣಕ್ಕೆ ಅರ್ಪಿತವು.
अर्पितवु पावन चरण के अर्पितवु मैथिली नंदन राम 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 मारुति वंदित राम 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 मैथिली नंदन राम 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 मारुति वंदित राम 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 मैथिली नंदन राम 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 मारुति वंदित राम 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 जय राम 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 जय राम 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 जय राम 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 जय राम 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 जय राम 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 ಶ್ರೀ ಪೊನ್ನಂಬಲವಾಸ ಮಂದಿರದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಗಿಡಿದ್ದಾರೆ. ಪರಿಸರದ ಭಕ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜಾ ಸೇವೆಗಳು ಪಾಲ್ಪಡೆದಿದ್ದಾರೆ. ಸುದ್ದಿಗೊಂಜಲಿಗೆ ಸ್ವಾಗತ. ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಅಯೋಧ್ಯದ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನದ ಲೋಕಾರ್ಪಣದ ಅಂಗವಾದ ವಿಶೇಷ ಭಜನಾ ಸಂಕೀರ್ತನೆ ಕಾಂಡಿರದ ಬಯ್ಯಮುಟ್ಟ ಬಯ್ಯಡು ಪೂಜಾ ಸೇವೆಲೆ ನಡಪಾಯಿರು. ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡ್ಲ ಅಯೋಧ್ಯೆ ಶ್ರೀ ರಾಮ ಮಂದಿರದ ಲೋಕಾರ್ಪಣದ ಅಂಗವಾದ ಭಜನಾ ಸಂಕೀರ್ತನೆ ವಿಶೇಷ ಪೂಜಾ ಸೇವೆಯನ್ನು ಸೋಮವಾರ ಇಡೀ ದಿನ ನಡಪಾಯಿರು. ಶ್ರೀ ಉಮಾಮಹೇಶ್ವರಿ ಅಪ್ಪನ ಸಾನ್ನಿಧ್ಯಡು ಸಾಮೂಹಿಕ ಪ್ರಾರ್ಥನೆ ನಡಪಾದ ಇಡೀ ದಿನದ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಪರಮೇಶ್ವರ ಜೋಶಿ ಪ್ರಾರ್ಥನೆಯನ್ನು ನಡಪಾದ ಕೊರಿಯರು. ತಾಯಿಗೆ ರಂಗಪೂಜಾರಾಧನೆಯನ್ನ ಸಮರ್ಪಣೆ ಮಾಡಿಕೊಳ್ಳಬೇಕು ಎಂಬುದಾಗಿ ನಾವು 10 ಸಮಸ್ತರು ಸೇರಿ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಅದೇ ಪ್ರಕಾರ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ತಾಯಿಯ ಪೂರ್ಣಾನುಗ್ರಹ ಇದಕ್ಕೆಲ್ಲ ನಾವು ಮಾಡುವಂತಹ ಕರ್ಮಗಳಿಗೆ ಪ್ರಾಪ್ತಿಯಾಗಬೇಕು. ವಿಶೇಷವಾಗಿ ಹಿಂದೆ ರಾಮಾಯಣದಲ್ಲಿ ನಾವು ಕೇಳಿದ್ದೇವೆ, ತಾಟಕಿ ಮೊದಲಾದ ರಾವಣಾದಿ ಖಳರನ್ನ ಆ ರಾಮನು ಸಂಹಾರ ಮಾಡಿದ್ದಾನೆ. ಲೋಕಕಂಟಕರಾದಂಥ ಅವರಿಂದ ಆ ಋಷಿಮುನಿಗಳು ಮಾಡುವಂಥ ಯಜ್ಞಯಾಗಾದಿಗಳಿಗೆ ರಕ್ಷಣೆಯನ್ನ ಅನುಗ್ರಹ ಮಾಡಿಕೊಟ್ಟಿದ್ದಾನೆ ಎಂಬುದಾಗಿ. ಅದೇ ಪ್ರಕಾರ ಆ ಅಯೋಧ್ಯೆಯ ಸ್ಥಳದಲ್ಲಿ ಆ ರಾಮನು ನೆಲೆ ನಿಂತು ಅಂತ್ಯದಲ್ಲಿ ಆ ಸರಯೂ ನದಿಯಲ್ಲಿ ಅವಸಾನವನ್ನು ಹೊಂದಿದ್ದಾನೆ ಎಂಬುದಾಗಿ ನಾವು ರಾಮಾಯಣದಲ್ಲಿ ಕೇಳಿದ್ದೇವೆ. ಅದೇ ಪ್ರಕಾರ ಆ ಒಂದು ಸ್ಥಳ ಮೊದಲು ಅನ್ಯ ಧರ್ಮೀಯರ ದಾಳಿಗೆ ಒಳಗಾಗಿ ನಮ್ಮಿಂದ ದೂರವಾಗಿತ್ತು. ಅದೇ ಪ್ರಕಾರ ಈ ಒಂದು ಯೋಗ, ಈ ಒಂದು ನಮ್ಮ ಒಂದು ಆಯುಷ್ಯ ಕಾಲದಲ್ಲಿ ಈ ಯೋಗ ನಮಗೆ ಪ್ರಾಪ್ತಿಯಾಗಿದೆ. ಹಾಗಿರುವಾಗ ಆ ಒಂದು ಸ್ಥಳದಲ್ಲಿ ಆ ರಾಮನ ವಿಶುದ್ಧ ಸಾನ್ನಿಧ್ಯ ಅಭಿವೃದ್ಧಿಯಾಗಬೇಕು, ಲೋಕ ಕಲ್ಯಾಣವಾಗಬೇಕು. ಆ ರಾಮನ ಸಂಪೂರ್ಣ ಕೃಪಾ ಕಟಾಕ್ಷ ನಮಗೂ ಸಹ ಪ್ರಾಪ್ತಿಯಾಗಬೇಕು. ಸಮರ್ಪಯಾಮಿ. ಉಮಾಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನೇ ಗೋವಿಂದ ಅಕ್ಷತವನ್ನು ಹಾಕಿ ಒಂದು ನಮಸ್ಕಾರ ಮಾಡಿ. ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಕಾರ್ಯದರ್ಶಿ ಶ್ರೀ ದಿನೇಶ್ ಅತ್ತಾವರ, ಶ್ರೀಮತಿ ಜಯಶ್ರೀ ದಿನೇಶ್ ದಂಪತಿಗಳು ತುಡರ್ ಬೆಳಗಾದ ಭಜನಾ ಸಂಕೀರ್ತನೆಗೆ ಚಾಲನೆ ಕೊರಿಯರು. ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಮಹಿಳಾ ವಿಭಾಗದ ಕ್ಲಿರ್ದು ಸುರುವಾಯಿನ ಭಜನಾ ಸಂಕೀರ್ತನೆ ಪರಿಸರದ ಬೇತೆ ಬೇತೆ ಭಜನಾ ತಂಡದ ಕ್ಲಿರ್ದು ದುಂಬರಿಂಡು.
ಶ್ರೀ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಎಜೆ ಶೇಖರ್, ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಕೋಶಾಧಿಕಾರಿ ರಘುರಾಮ್ ಶೆಟ್ಟಿ ಕಾಪಿಕಾಡ್, ಸದಸ್ಯರು ಈಶ್ವರ್ ಉಳ್ಳಾಲ್, ಶ್ರೀಮತಿ ನಿರ್ಮಲಾ ಕುഞ്ഞಂಬು, ಸೇವಾ ಸಮಿತಿ ಅಧ್ಯಕ್ಷರು ದಿನೇಶ್ ರೈ ಕಳ್ಳಿಗೆ, ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್, ಮಂದಿರದ ಹಿರಿಯ ಸದಸ್ಯರು ಸುರೇಂದ್ರ ನಾಯಕ್, ಕಾರ್ಯದರ್ಶಿ ಆನಂದ್ ಶೆಟ್ಟಿ, ಸದಸ್ಯರು ಶಿರೀಶ್ ಕಾಪಿಕಾಡ್, ಭಾಸ್ಕರ್ ಗಟ್ಟಿ, ಸಂಜೀವ ಶೆಟ್ಟಿ ಪಿಲಾರ್, ಕೂಸಪ್ಪ ಗಟ್ಟಿ, ಮಹಿಳಾ ಸಮಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗಳಿದ್ದರು. ಸುದ್ದಿಗಜ್ಜಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಉಳ್ಳಾಲ ಘಟಕದ ಮುತಾಲಿಕೆಡು ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ಆಡಳಿತ ಸಮಿತಿದ ಒಟ್ಟು ಸೇರಿಗೇಡು ಬಾರಿಸು ಕನ್ನಡ ನಿನ್ನಿಮವ ವಿಶೇಷ ಕಾರ್ಯಕ್ರಮ ಅಂಚನೆ ಸಮೂಹ ಸ್ಪರ್ಧಾ ಕಾರ್ಯಕ್ರಮನು ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ಸಭಾಂಗಣಡು ಐತಾರ ನಡಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಮುತಾಲಿಕೆಡು ಕುತ್ತಾರು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ಒಟ್ಟು ಸೇರಿಗೆಡು ಅಟನೆ ಮಲ್ತಿನ ಈ ಕಾರ್ಯಕ್ರಮನು ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಡೋಲ್ ಬೊಟ್ಟುದು ಉದಿವನ ಮಲ್ತದ ಕನ್ನಡ ಒರಿನ ಮಾತ್ರ ನಮ ಒರಿಯುವ ಇಂಚಿನ ಸಂಘಟನೆಯನ್ನು ಬುಲೆಪಾಗ ಪಂಡದ ಕಾರ್ಯಕ್ರಮಕ್ಕೂ ಶುಭ ಹಾರೈಸಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಆದರೆ ಇವತ್ತು ಬಂಧುಗಳೇ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಕನ್ನಡವನ್ನು ಭಾಷಾಂತರ ಮಾಡಿ ಸರ್ಜರಿ ಮಾಡಿ ಶಸ್ತ್ರಕ್ರಿಯೆ ಮಾಡಿ ಇವತ್ತು ಕನ್ನಡ ಅಂದರೆ ಎನ್ನಡ ಅಂತ ಆಗುವಂಥ ಪರಿಸ್ಥಿತಿ ಇವತ್ತು ಇಲ್ಲಿ ಬಂದು ಮುಟ್ಟಿದೆ. ನಾವೆಲ್ಲ ಗಮನಿಸಿರ್ಬೋದು. ನಾನು ಆಗಲೇ ಹೇಳಿದೆ ಆರಂಭದಲ್ಲಿ, ಇಲ್ಲಿ ಬೇರೆ ಬೇರೆ ಭಾಷಿಗರು ಬೇರೆ ಬೇರೆ ಜಾತಿಯವರಿದ್ದರೂ ಕೂಡ ಅವರು ನಮ್ಮ ಜೊತೆ ಮಾತಾಡಬೇಕಿದ್ರೆ, ನಾನು ತುಳುವೇದಿ, ನಾನು ಎಲ್ಲ ವೇದಿಕೆಯಲ್ಲಿ ಹೆಚ್ಚಾಗಿ ನನಗೆ ಮೊಬೈಲ್ ಕೈಯಲ್ಲಿಲ್ಲ. ಸ್ವಲ್ಪ ಹೋಗುವಾಗ ಯಾರಾದರೂ ಅಭಿಮಾನಿಗಳು ಹೇಳ್ತಾರೆ, ಅಕ್ಕ ತುಳುಟ್ರಡ್ಡು ಪಾತಿರ್ಲೆ ಅಂತ. ಇದು ಭಾಳ ಗಟ್ಟಿಯಾಗಿ ಮನಸ್ಸು ಮಾಡಿದ್ದೇನೆ. ತುಳು ಎಲ್ಲೂ ಉಪಯೋಗಿಸಬಾರದು, ಇಂಗ್ಲೀಷ್ ಬಂತು ಮಧ್ಯದಲ್ಲಿ. ತುಂಬ ನೋವಾಗುತ್ತೆ. ಇಲ್ಲಿ ಒಂದಷ್ಟು ಅವಕಾಶಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಮಕ್ಕಳು ಬಂದಿದ್ದಾರೆ. ದಯವಿಟ್ಟು ನೀವೆಲ್ಲ ಭಾರತದ ನಮ್ಮ ಭವ್ಯ ಪ್ರಜೆಗಳು ಸ್ನೇಹಿತರೆ, ಅವರ ಶಿಕ್ಷಕರುಗಳಲ್ಲಿ ಕೂಡ ಒಂದು ವಿನಂತಿ, ದಯವಿಟ್ಟು ಮಕ್ಕಳಿಗೆ ನಮ್ಮ ಮಾತೃಭಾಷೆಯ ಜೊತೆಗೆ ನಮ್ಮ ರಾಜ್ಯ ಭಾಷೆಯನ್ನು ಕಲಿಸಿ. ನಿಮ್ಮ ಮಕ್ಕಳು ಯಾವುದೇ ಇಂಗ್ಲೀಷ್ ಮೀಡಿಯಂ ಅಥವಾ ITBTಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಕಲಿತಾ ಇರ್ಬೋದು. ಪ್ರತಿ ಸಲ ಒಬ್ಬ ಮಧ್ಯಮ ವರ್ಗದಿಂದ ಹಿಡಿದು ಶ್ರೀಮಂತರ ಮನೆಯ ಮಕ್ಕಳವರೆಗೆ, ನಾನೊಬ್ಬಳು ಸಾಮಾಜಿಕ ಕಾರ್ಯಕರ್ತೆ ಆಗಿರೋದ್ರಿಂದ ಗಮನಿಸಿರುವಂಥದ್ದು, ಯಾವುದೇ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿರಲಿ ಅಥವಾ ಮನೆಯಲ್ಲಿ ಸಮಾರಂಭಗಳಿರಲಿ, ನಮ್ಮ ಮಕ್ಕಳು ಬದಿಯಲ್ಲಿ ಕೂತ್ಕೊಂಡು ವಾಟ್ಯ, ಈಟ್ಯ, ದ್ಯಾಟ್ಯ, ಶಾರ್ಟ್ಯ, ಯಾ ವಾಟ್ ಇಸ್ ದ್ಯಾಟ್, ವಿ ನೋ ಎವ್ರಿಥಿಂಗ್, ವಿ ನೋ ಇಂಗ್ಲೀಷ್, ವಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಬಟ್ ಬೇಕಾ? ನಮ್ಮ ಪೋಷಕರಿಗೆ, ನಾನು ಒಬ್ಬಳು ತಾಯಿ, ದಯವಿಟ್ಟು ಬೇಜಾರು ಮಾಡಬೇಡಿ. ನಮಗೆ ಭಾರಿ ಖುಷಿ ನಮ್ಮ ಮಕ್ಕಳು ಆ ಇಂಗ್ಲೀಷ್ ಮಾತಾಡೋಕೆ ಪುನಃ ಪಕ್ಕದಲ್ಲಿ ಯಾರಾದರೂ ನೆಂಟರು ಬಂದಿದ್ರೆ ಸುಮ್ಮನೆ ಕರೆಯೋದು, ಇದೆಲ್ಲ ನಮ್ಮ ಒಬ್ಸರ್ವೇಷನ್. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಂಘಟನಾ ಕಾರ್ಯದರ್ಶಿ ಚಂದ್ರಹಾಸ್ ಶೆಟ್ಟಿ ಪಾತಿರೊಂದು ತಂಕ್ಲು ಕನ್ನಡ ಮಾಧ್ಯಮಡೆ ಸಾಧನೆ ಮಲ್ತಿನಕ್ಲು ಇಂಚಿನ ಕಾರ್ಯಕ್ರಮದ ಮೂಲಕ ಜೋಗ್ಲೆಗೆ ವೇದಿಕೆ ನಿರ್ಮಿಸಾದ ಆಕ್ಲಿನ ಪ್ರತಿಭೆಗೆ ಪ್ರೋತ್ಸಾಹ ಕೊರೊಂದು ಪುನಃ ಶ್ಲಾಘನೀಯ ಪಂಡ ತೆರಿಪಾಯಿರು. ಈ ಒಂದು ಸಂಪತ್ತಿನ ಭಾಗವೇ ಆಗಿದ್ದೇವೆ. ಯಾಕಂತೇಳಿದರೆ ನಾವೆಲ್ಲರೂ ಸಾಮಾನ್ಯ ಕನ್ನಡ ಮೀಡಿಯಮಲ್ಲೇ ಕಲಿತು ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದರೂ ಕೂಡ ಅದು ಕನ್ನಡ ಮೀಡಿಯಂನ ಕನ್ನಡ ಶಾಲೆಯಲ್ಲಿ ಕಲಿತು ಬಂದಂಥ ಮಕ್ಕಳು ಅಂತ ಹೇಳಿಕೆ ನನಗೆ ಹೆಗ್ಗಳಿಕೆ ಆಗ್ತದೆ. ಈ ನಿಟ್ಟಿನಲ್ಲಿ ಇಲ್ಲಿ ಹಲವು ಭಾಷೆಗಳು ನಾವಿದ್ದರೂ ಕೂಡ, ತುಳು ಭಾಷೆ ನಮ್ಮ ಪ್ರಾಧಾನ್ಯವಾಗಿದ್ದರೂ ಕೂಡ ಕನ್ನಡದ ಪ್ರೀತಿ ಕಿಂಚಿತ್ ನಮ್ಮಲ್ಲಿ ಇದ್ದೇ ಇದೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ರಾಜ್ಯದಲ್ಲಿ, ಈ ನಮ್ಮ ರಾಜ್ಯದಲ್ಲಿ ಆಗಲಿ ಜಿಲ್ಲೆಯಲ್ಲಿ ಅತ್ಯುತ್ತಮ ಕೆಲಸ ಕಾರ್ಯಗಳನ್ನು ಶ್ರೀನಾಥ್ MP ಅವರು ಅಧ್ಯಕ್ಷರಾದ ನಂತರ ಮಾಡ್ತಾ ಇದ್ದಾರೆ. ಈ ಮುಖಾಂತರವಾಗಿ ಇವತ್ತು ಉಳ್ಳಾಲ ಅನ್ನುವಂಥದ್ದು ಹೊಸ ತಾಲೂಕಾಗಿದೆ. 2 ವರ್ಷಗಳಿಂದ ಇದು ಅತ್ಯುತ್ತಮವಾಗಿ ಕಾರ್ಯಾಚರಿಸ್ತಾ ಇದೆ. ಅದರಲ್ಲಿ ಕೂಡ ಗ್ರಾಮಾಂತರವಾಗಿ ಇದನ್ನು ವಿಭಜಿಸಿದಾಗ ಇನ್ನೂ ಕೂಡ ಉತ್ತಮವಾದ ಸ್ಪಂದನೆ ಇದಕ್ಕೆ ದೊರಕಿದೆ. ಇದಕ್ಕೆ ಇವತ್ತು ನಮ್ಮ ಏನು ಕುಸುಮ ಪ್ರಶಾಂತ್ರವರಿದ್ದರೆ ಇವರು ಕೂಡ ಅತ್ಯುತ್ತಮ ಉದಾಹರಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಳೆದ ವರ್ಷ ಕೂಡ ಅತ್ಯಂತ ಉತ್ತಮವಾದ ಕಾರ್ಯಕ್ರಮವನ್ನು ಇದೇ ಜಾಗದಲ್ಲಿ ಇವರು ಸಂಘಟಿಸಿದರು. ನಮ್ಮಲ್ಲಿರುವಂಥ ಅದು ಸೋಮೇಶ್ವರ ಇರ್ಬೋದು, ಕೋಟೆಕಾರ್ ಇರ್ಬೋದು, ಉಳ್ಳಾಲ ಇರ್ಬೋದು, ಪೆರ್ಮನ್ನೂರು ಈ ಭಾಗವನ್ನು ಬಿಟ್ಟರೆ ಸಾಮಾನ್ಯ 24 ಗ್ರಾಮಗಳಲ್ಲಿ 19 ಗ್ರಾಮಗಳಲ್ಲಿ ಈಗಾಗಲೇ ಸಂಚಾಲಕರನ್ನು ನಾವು ನೇಮಿಸಿದ್ದೇವೆ. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ದ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಮಾದಕ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು, ನಿವೃತ್ತ ಶಿಕ್ಷಕರು ಆನಂದ್ ಕೆ ಅಸೇಗೋಡಿ,
ಮುನ್ನೂರು ಗ್ರಾಮ ಪಂಚಾಯತ್ ಪಿಡಿಒ ರವೀಂದ್ರ ರಾಜೀವ ನಾಯಕ್, ಸಾಮಾಜಿಕ ಕಾರ್ಯಕರ್ತರು ನಾಗವೇಣಿ ಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಆಮ್ಲಮಗರು ಗ್ರಾಮ ಸಂಚಾಲಕರು ಕುಸುಮ ಪ್ರಶಾಂತ್ ಉಡುಪ, ಪಾವೂರು ಗ್ರಾಮ ಸಂಚಾಲಕರು ರಾಧಾಕೃಷ್ಣ ರಾವ್, ಸೋಮೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಪವಿತ್ರ ಕುಮಾರ್ ಗಟ್ಟಿ, ಇಂಚಿತ್ತಿ ಪ್ರಮುಖರು ಮಲ್ಲಬೆನಿರಾದ ಕಾರ್ಯಕ್ರಮದ ಪಾಲ್ಪಡೆದು ಶುಭ ಹಾರೈಸಿದರು. ವಿದ್ವಾನ್ ಪ್ರಮೋದ್ ಉಳ್ಳಾಲ್, ನರೇಶ್, ಶ್ರೀಮತಿ ವಿಜಯಲಕ್ಷ್ಮಿ ಕಟೇಲ್ ತೀರ್ಪುಗಾರರಾದ ಪಾಲ್ಪಡೆದಿದ್ದರು. ಶಶಿಕಲಾ ಪ್ರಾರ್ಥನೆ ಪಂಡಿರು. ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಸದಸ್ಯರು ರವಿಕುಮಾರ್ ಕೋಡಿ ಸಭೆ ನೆತ್ಕೊಂಡಿರು. ರಾಮಕೃಷ್ಣ ಪ್ರೌಢಶಾಲೆ ದೈಹಿಕ ಶಿಕ್ಷಕರು ತ್ಯಾಗಂ ಹರೇಕಳ ಸಭೆ ಸುಧಾರಿಕೆ ಮಂತೇರು. ಕಾರ್ಯದರ್ಶಿ ನಿವೃತ್ತ ಮುಖ್ಯೋಪಾಧ್ಯಾಯರು ರವೀಂದ್ರ ರೈ ಹರೇಕಳ ಪ್ರಾಸ್ತಾವಿಕ ಪಾತ್ರ ಪಂಡಿರು. ಭಾಸ್ಕರ್ ಸೊಲ್ಮಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ರಾಜ್ಯ ರಾಜ್ಯೋತ್ಸವ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಅಂಚನೆ ರಾಷ್ಟ್ರೀಯ ಪ್ರಶಸ್ತಿದ ವೇತೋ ಪುರಸ್ಕಾರಗಳನ್ನು ಪಡೆಯಿನ ಪುಗಡ್ತದ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಮುತಾಲಿಕೆಡು ಕುದ್ರೋಳಿ ಯುವಕ ಮಂಡಲದ ಒಟ್ಟು ಸೇರಿಕೆಡು ಸಹಕಾರಡು ಉಚಿತ ಕಣ್ಣು ಪರೀಕ್ಷೆದ ಶಿಬಿರನು ಐತರ ಕಾಂಡಿಡ್ದು ಮಧ್ಯಾಹ್ನ ಮಟ್ಟ ನಡಪಾಯರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತದ ಮುತಾಲಿಕೆಡು ಕುದ್ರೋಳಿ ಯುವಕ ಸಂಘದ ಸಹಕಾರಡು ಉಚಿತ ನೇತ್ರ ತಪಾಸಣಾ ಶಿಬಿರನು ಕುದ್ರೋಳಿ ಯುವಕ ಸಂಘಡು ಐತಾರ ಕಾಂಡಿಡ್ದು ಮಧ್ಯಾಹ್ನ ಮುಟ್ಟ ನಡಪಾಯಿರು. ಕುಡ್ಲದ ಸಿವಿಲ್ ಇಂಜಿನಿಯರ್ ನಿತಿನ್ ಭಟ್ ಶಿಬಿರನು ಉದಿಪನ ಮಲ್ತದು ಪುಟ್ಟನೇರ್ದಿಂಚ ಕಣ್ಣಿ ಇಜ್ಜಂದಿನಕ್ಲೆಗ್ಲ ಅಂಚನೆ ಕಣ್ಣಿ ಇತ್ತದು ಅವನಿ ರಕ್ಷಣೆ ಮಲ್ಪಂದಿನಕ್ಲೆಗ್ಲ ಮಸ್ತ್ ವ್ಯತ್ಯಾಸ ಉಂಡು. ಒತ್ತಡದ ಜೀವನಡೆ ನಮ್ಮ ಜೀವಗ್ ಅರ್ಧ ಗಂಟೆ ಅಂಡಲ ಸಮಯ ಕೊರೊಂದಿಜ್ಜ ಪಂಡದು ತೆರಿಪಾದು ಶಿಬಿರಗ್ ಶುಭ ಹಾರೈಸಿರು. ಬಹುಶಃ ಹುಟ್ಟಿದಾಗಲೇ ಕಣ್ಣಿಲ್ಲದವರಿಗೂ ಹಾಗೂ ಇದ್ದು ಅದಕ್ಕೆ ಸೆಲ್ಫ್ ಕೇರ್ ತಗೊಳ್ಳೋದಕ್ಕೂ ಬಹಳ ಒಂದು ವ್ಯತ್ಯಾಸ ಇದೆ. ಎಷ್ಟೋ ಜನ ನೇತ್ರ ಶಿಬಿರ ಅನ್ನೋದನ್ನು ಒಂದು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ವರ್ಷಕ್ಕೆ ಒಂದು ಟೆಸ್ಟ್ ಮಾಡಿಸಿದರೆ ಬಹುಶಃ ಅದರ ಬಗ್ಗೆ ಡಾಕ್ಟರ್ ಜಾಸ್ತಿ ಹೇಳ್ಬೋದು. ನಾವೀಗ ಬ್ಯುಸಿ ಲೈಫಲ್ಲಿ ಸೆಲ್ಫ್ ಕೇರ್ ತಗೊಳ್ತಾ ಇಲ್ಲ. ನಾವು ಊಟ ಸಹ ಫಾಸ್ಟ್, ಓಡೋದು ಸಹ ಫಾಸ್ಟ್, ನಮ್ಮ ಬಾಡಿಗೆ ನಾವು ಒಂದು ಅರ್ಧ ಗಂಟೆಯೂ ಸಹ ಇವತ್ತು ಕೊಡ್ತಾ ಇಲ್ಲ ಅಂತ ಕಾಣ್ತಾ ಉಂಟು. ಹಾಗಾಗಿ ಜಂಟಿ ಕುದ್ರೋಳಿ ಯುವಕ ಮಂಡಲ ಹಾಗೂ ಆತ್ಮಶಕ್ತಿ ವಿವಿಧೋಶ ನಿಯಮಿತ ಸಹಕಾರಿ ಸಂಘ ಒಂದು ಬಯಸಿದಾಗೆ ಆಗಲಿ ಅಂತೇಳಿ ನಾನು ದೇವರಲ್ಲಿ ಕೋರ್ತೇನೆ. ಶಿಬಿರಡು ಮಲ್ಲಬಿನ್ನೆರಾದು ಪಾಲ್ಪಡೇನ ಕುಡ್ಲದ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷರು ಚಿತ್ತರಂಜನ್ ಬೋಲಾರ್ ಪಾತಿರೊಂದು ಅಜಿಪನೆ ಶಿಬಿರ ಕುದ್ರೋಳಿದ ಪರಿಸರದ ಆಯ್ನಿ ಎಂಕ ಮಸ್ತ್ ಪೆರ್ಮೆ. ಆತ್ಮಶಕ್ತಿ ಸಹಕಾರಿ ಸಂಘ ಕರಿನ 11 ವರ್ಷದಿಂಚಿ ಶಿಬಿರನೆ ನಡಪಾದು ಅಜಿಪನೆ ಶಿಬಿರನೆ ಇನಿಕ್ ಮಲ್ತೊಂದುಂಡು. ಅಶಕ್ತರಿಗೆ ಸಹಕಾರ ಮಾತ ಕೊರೊಂದು ಬೈದ. ಈ ಶಿಬಿರದ ಉದ್ದೇಶ ಈತೆ ನಮ್ಮ ಸೀಕ ಬಂದಾಗ ಮಾತ್ರ ಆಸ್ಪತ್ರೆಗೆ ಹೋದು ಡಾಕ್ಟರಿಗೆ ತೋಜವನಾತ್ ಅವರದು ದುಂಬೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ದತ್ತನೋಡು ಪಂಡದು ತೆರಿಪಾಯಿರೆ. ಆತ್ಮಶಕ್ತಿ ಸಹಕಾರಿ ಸಂಘ ಕನ್ನ 11 ವರ್ಷದಿಂದ 50 ಶಿಬಿರ ಅಜಿಪನೆ ಶಿಬಿರ ದಟ್ಟು ಇನಿ ಮೂಲ ಜಾಗದ ಕಮ್ಯುನಿಟಿ ಆದ್ರೆ ಅಲ್ಲಿ ಕನ್ನಡ ಮಾತಾ ಶಿಬಿರ ಮತ್ತೊಂದಲ್ಲ ಈ ನಾಡ ಮಾತಾ ಶಿಬಿರ ಇಲ್ಲ ಇತ ಎಲ್ಲಂಜಿ ನೆಕ್ಸ್ಟ್ ವೀಕಲ್ಲಿ ಎಲ್ಲ ಶಿಬಿರ ಉಂಡು ಎಲ್ಲಂಜಿ ಐತಾರ್ದಾನಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಜಪ್ಪಿನ ಮಕ್ಕಳು 25ನೇ ಶಿಬಿರ ಐಟ್ ಮಾತಾ ರೀತಿದ ಡೆಂಟಲ್ ಅಂಚೆನೆ ಜನರಲ್ ಮೆಡಿಸಿನ್ ಸ್ಪೆಷಲ್ ಆದ ಕ್ಯಾನ್ಸರ್ದ ಬಗ್ಗೆ ಮಾಹಿತಿ ಮಾತಾ ರೀತಿಯ ಕಾರ್ಯಕ್ರಮ ಎಲ್ಲ ಏಕಲು ಆಯೋಜನೆ ಮನ್ಪ ಇಂದು ಆತೆ ಹತ್ತು ಐಟ್ ಆಸಕ್ತರಿಗೆ ಇಂಜಿನ ಬೋರ್ಡ ಐಟ್ ಅದಾಂಡ್ಲ ಸಹಕಾರ ಬೋರ್ಡ್ನೆಲ್ಲ ಸಹಕಾರ ಸಂಘಗಳು ಸಹಕಾರ ಕೊರೊಂದು ಬೈದ. ಈ ಶಿಬಿರದ ಉದ್ದೇಶ ಈತೆ ಜನಕ್ಕೂ ಯಾಕಡೆ ನಿತಿನ್ ಭಟ್ ಲೆಕ್ಕನೆ ನಮ್ಮ ಸಿಕ್ ಬಂದಾಗ ಮಾತ್ರ ನಮ್ಮ ಆಸ್ಪತ್ರೆ ತೋಜಿ ಅಂತ ಡಾಕ್ಟರ್ ತೋಜಿ ಅವತ್ತು ಐದುಂಬೆ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಕಾಳಜಿ ತೊತ್ತಂದ ನಂಗೆ ಒವೇ ರೀತಿಯ ಒಂದು ರೋಗ ಮುಂಜಾಗ್ರತೆ ಮನ್ಪೇರ ಸಹಕಾರ ಹಾಪುಡು ಅತ್ರ ಒಂದು ಕ್ಯಾಂಪ್ ಉಂಟು ನನಗೆ ಅವ್ರು ಹೋದ ನಮ್ಮ ಟೆಸ್ಟ್ ಮಂತ ನಂಗೆ ಇಂಜಿನ ಜೀವಡು ಏರೋಪೇರ್ ಇಂಜಿನ್ ಉಂಟು ಕೂಡಲೇ ಗೊತ್ತಾಪುಡು ಆತೆ ಅತ್ತಂದೆ ಕ್ಯಾಂಪ್ ಉಡ್ದಾಲ ಎಂಕುಲು ಸಂಸ್ಥೆಗೆ ತೆಟ್ಟು ಲಾಭದಾದ ಬಣ್ಣ ಈತೆ ನಿಕುಲು ಎಂಕುಲೊಟ್ಟಿಗೆ ಬತ್ತು ಸೇರಿಯಾರ ನಾಡ ನಿಕುಲ ಸಂಸ್ಥೆದ ಸದಸ್ಯರಾದ
ಈ ಸಹಕಾರಿ ಸಂಘ ಇದಕ್ಕೆ ಗೊತ್ತುಂಡು ಮಾತೆಲ್ಲ ಕಾಲಿ ಬ್ಯಾಂಕ್ ಬಂಡ ಬ್ಯಾಂಕದ ಮಾತ್ರ ವ್ಯವಹಾರ ನಿಖಲೊಟ್ಟಿಗೆ ವ್ಯಾಪಾರ ಉಲ್ಲಾ ಪಂಪಣದೊಟ್ಟಿಗೆ ಈ ಸಂಘದ ಸದಸ್ಯರಲ್ಲ ಇಲ್ಲ ಮಾತೆಲ್ಲ ಮೂಲೆ ಕೈತ ಲಾಲ್ಬಾಗಡೆ ಬ್ರಾಂಚ್ ಉಂಟು ಆಯ್ತಾ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಒಂದು ಕ್ಯಾಂಪ್ ಮಂತದ್ದಲ್ಲ. ನಾಯಕ್ ಟ್ರೇಡರ್ಸ್ ದ ಮಾಲಕಿರು ಗೋಪಾಲಕೃಷ್ಣ ನಾಯಕ್, ಉದ್ಯಮಿ ಪದ್ಮನಾಭ, ಕುದ್ರೋಳಿ ಯುವಕ ಸಂಘದ ಅಧ್ಯಕ್ಷರು ಅಶೋಕ್ ಕುಮಾರ್, ಕಾರ್ಯದರ್ಶಿ ರಾಜೇಶ್ ಕುದ್ರೋಳಿ, ಗೌರವ ಅಧ್ಯಕ್ಷರು ಶಂಕರ ಬರ್ಕೆ, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತದ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ಬೊಕ್ಕ ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲಿಕೆಡಿತೆರು. ಅಶೋಕ್ ಕುಮಾರ್ ಸಭೆನ ಎತ್ಕೊಂಡು ಸೊನ್ನೆ ಸಂದಾಯಿರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಯೋಧ್ಯಾಧಿಪತಿ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಲೋಕಾರ್ಪಣೆದ ಸಂದರ್ಭಡು ಸಮರ್ಪಣೆಗಾದ ಕೊಲ್ಯದ ಪ್ರೀತಮ್ ಕುಮಾರ್ ಬಕ ಶ್ರೀಮತಿ ಪೂರ್ಣಿಮಾ ಪ್ರೀತಮ್ ಕುಮಾರ್ ತಯಾರು ಮಲ್ತಿನ ರಾಮನಾಮಂ ಆಲ್ಬಮ್ ಪದ್ಯನು ಕೊಲ್ಯ ಶ್ರೀರಾಮ ಮಂದಿರಡು ಶನಿವಾರ ಬೈಯಗ್ ಬಿಡುಗಡೆ ಮಂದಿರು. ಕೊಲ್ಯದ ಪ್ರೀತಮ್ ಕುಮಾರ್ ಸಂಗೀತ ಸಂಯೋಜಿಸಾದ ಗಾಯನ ಮಲ್ತಿನ ಶ್ರೀಮತಿ ಪೂರ್ಣಿಮಾ ಪ್ರೀತಮ್ ಸಾಹಿತ್ಯ ರಚನೆ ಮಲ್ತಿನ ರಾಮನಾಮಂ ಆಲ್ಬಮ್ ಪದ್ಯನು ಶನಿವಾರ ರಾತ್ರಿ ಶ್ರೀ ರಾಮ ಮಂದಿರದ ವಾರದ ಭಜನಾ ಮಂಗಳಾಚರಣೆ ಬೊಕ್ಕ ಬಿಡುಗಡೆ ಮಲ್ತೇರು. ಶ್ರೀಮತಿ ವಿನಯ್ ಕುಮಾರಿ ಬೊಕ್ಕ ಶ್ರೀ ನವೀನ್ ಶೆಟ್ಟಿ ದಂಪತಿಲು ಬಟನ್ ಒತ್ತುನ ಮೂಲಕ ರಾಮನಾಮಂ ಆಲ್ಬಮ್ ಪದ್ಯನು ಬಿಡುಗಡೆ ಮಲ್ತೇರು. ರಾಮನಾಮಂ 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 ಜೀವನಾಮಂ ओ जय जय राम 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 सीता राम 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 रामनामं 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 जीवनामं रामनामं 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 जीवनामं जय जय राम 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 सीता राम 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 सीता राम 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 सीता राम 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 राम. ಪ್ರೀತಮ್ ಕುಮಾರ್ ದೈಹಿಕ ಶಿಕ್ಷಕರಾದ ಭಜನೆ ಸಾಹಿತ್ಯ ರಚನೆ ಸಂಗೀತಡ್ಲ ಎಡ್ಡೆ ಸಾಧನೆ ಮಲ್ತಿನಾರು. ಇತ್ತೆ ಅಯೋಧ್ಯೆಡು ಶ್ರೀ ರಾಮ ಮಂದಿರದ ಲೋಕಾರ್ಪಣೆದ ಪುರ್ತುಡು ರಾಮನಾಮಂ ಭಕ್ತಿಗೀತದ ಆಲ್ಬಮ್ ಪದ್ಯನು ಸಂಯೋಜಿಸಾದಿರು. ಆರೆನ ದುಂಬುದ ಪದ್ಯದ ಲಕನೆ ಇಂದುಲ ಜನಮನ್ನನೆ ಪಡೆವಡು ಪಡೆದು ಶ್ರೀಮತಿ ವಿನಯ ನವೀನ್ ಶೆಟ್ಟಿ ಎಡಬಯಕಿರು. ಪ್ರೀತಮ್ ಕುಮಾರ್ ರವರ ಶ್ರೀಮತಿ ಪೂರ್ಣಿಮಾ ಪ್ರೀತಮ್ ರವರು ಒಂದು ವರ್ಷದ ಹಿಂದೆ ಬಹುಶಃ ಈ ಹಾಡನ್ನು ಬರೆದಿದ್ದಾರೆ ಅಂತ ನನ್ನ ಅನಿಸಿಕೆ. ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಬೇಕು ಅಂತ ಹೇಳುವ ಹಾಗೆ ನಾಳೆ ಇನ್ನು ಒಂದು ದಿನ ಇರೋದು, ನಾಡಿದು ಶ್ರೀರಾಮಚಂದ್ರನ್ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯ ಲೋಕಾರ್ಪಣೆಯ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠೆ ನೀಡುವಂತಹ ಸಂದರ್ಭಕ್ಕೆ ಸರಿಯಾಗಿ ಇಂದು ಕಾಲ ಕೂಡಿ ಬಂದು ಆ ಹಾಡು ಬಿಡುಗಡೆಯಾಗುವಂತಹ ಸೌಭಾಗ್ಯ ಒದಗಿ ಬಂದಿದೆ. ಇದಕ್ಕಿಂತ ಮೊದಲು ಕೂಡ ಪ್ರೀತಮ್ ಕುಮಾರ್ ಅವರು ತಾವೇ ರಚಿಸಿದ ಆ ಹಾಡುಗಳನ್ನು ಹಾಡಿದ್ದಾರೆ. ಅದರ ಜೊತೆಯಲ್ಲಿ ನವೀನ್ ಶೆಟ್ಟಿ ಅವರು ರಚಿಸಿದಂತಹ ಹಾಡಿಗೆ ಕೂಡ ಅವರು ಧ್ವನಿಯನ್ನು ನೀಡಿ ಅದು ಎಲ್ಲರ ಜನಮನ್ನಣೆಗೆ ಪಾತ್ರವಾಗಿದೆ ಆ ಹಾಡುಗಳು. ಈ ಹಾಡು ಅದೆಲ್ಲವನ್ನು ಮೀರಿ ಇನ್ನಷ್ಟು ಜನ ಮೆಚ್ಚುಗೆಗೆ ಪಾತ್ರವಾಗಲಿ, ಎಲ್ಲರಿಗೂ ಭಕ್ತಿಯ ಸಿಂಚನವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಇದಾಗಲಿ ಎಂದು ಹೇಳುತ್ತಾ, ಮೈಸೂರು ವಿಭಾಗ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ತ್ಯಾಗಂ ಹರೇಕಳ, ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣ ಸಮನ್ವಯ ಅಧಿಕಾರಿ ಡಾಕ್ಟರ್ ಪ್ರಶಾಂತ್, ಪ್ರೀತಮ್ ಮಾಸ್ಟರ್ನ
ಬಹುಮುಖ ಪ್ರತಿಭೆಯನ್ನು ತೆರಿಪಾದು ಅರಣ ಸಾಧನೆ ಇಂಚಿನ ದುಂಬರೆಡು ಪಣದ ಹಾರೈಸಿರು. ವ್ಯಕ್ತಿತ್ವವನ್ನು ಪಡ್ಕೊಂಡವರು ನಮ್ಮ ಪ್ರೀತಮ್ ಅವರು. ವಿಶೇಷವಾಗಿ ಇವತ್ತು ಭಾರತ್ ಪ್ರೌಢಶಾಲೆ ಉಳ್ಳಾಲ, ಇವತ್ತು ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ, ಉಳ್ಳಾಲ ಭಾಗದಲ್ಲಿ ಅದೆಷ್ಟೋ ಸಾವಿರಗಟ್ಟಲೆ ಮಕ್ಕಳನ್ನ ಇವತ್ತು ಬೇರೆ ಬೇರೆ ವಿಭಿನ್ನ ಕ್ಷೇತ್ರದಲ್ಲಿ ಪರಿಚಯಿಸಿದಂತಹ ಒಂದು ಉತ್ತಮ ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಅದು ಭಾರತ್ ಪ್ರೌಢಶಾಲೆ. ಅದರ ಮುಖ್ಯ ಶಿಕ್ಷಕರು ಇಲ್ಲಿ ನಮ್ಮ ವಿನಯ ಮೇಡಮ್. ವಿನಯ ಮೇಡಮ್ ಅವರು ಒಳ್ಳೆಯ ಕ್ರಿಯಾಶೀಲ ಶಿಕ್ಷಕಿ ಮತ್ತು ಒಳ್ಳೆಯ ಗಣಿತಾಧ್ಯಾಪಕರು. ಇವತ್ತು ಅತ್ಯುತ್ತಮವಾಗಿ ಒಂದು ಪಠ್ಯೇತರ ಚಟುವಟಿಕೆ ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ಮತ್ತು ಪೂರಕವಾಗಿ ಅಧ್ಯಾಪಕರನ್ನು ಬೆಳೆಸಿಕೊಂಡು ಒಂದು ಹೋಗುತ್ತಿರುವಂತಹ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡವರು ಶ್ರೀಮತಿ ವಿನಯ ಕುಮಾರಿ ಅವರು. ಅದಕ್ಕೆ ಪೂರಕವಾಗಿ ಅಲ್ಲಿ ಅಧ್ಯಾಪಕರಿಂದ ಅದರಲ್ಲಿ ಒಬ್ರು ನಮ್ಮ ಇವತ್ತು ಪ್ರೀತಮ್ ಅವರು. ಇವತ್ತು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ಆಮಂತ್ರಣ ಪತ್ರಿಕೆಯಲ್ಲಿ ನೋಡಿದೆ, ಅವರ ಧರ್ಮಪತ್ನಿ ಅದಕ್ಕೆ ಸಾಹಿತ್ಯವನ್ನು ಬರೆದವರು. ಆದರೆ ಸಹ ಗಾಯಕರಾಗಿ ಇವರು ಒಳ್ಳೆಯ ಹಾಡುಗಾರರು, ಗಾಯಕರು, ಮತ್ತೆ ಹಿನ್ನೆಲೆ ಗಾಯಕಿಯಾಗಿ ಅವರ ಮಗ ಅಲ್ವಾ. ಇವತ್ತು ಇಡೀ ಕುಟುಂಬವೇ ಆ ಒಂದು ಹಾಡಿನಲ್ಲಿ ಕಂಡುಕೊಂಡದ್ದು ನಾವೆಲ್ಲರೂ ಬಹಳ ಹೆಮ್ಮೆ ಪಡುವಂಥದ್ದು, ಖುಷಿ ಪಡುವಂಥದ್ದು. ಭಕ್ತಿಯ ಪರಾಕಾಷ್ಠೆಯನ್ನ ಬಿಂಬಿಸುವಂತಹ ಹಾಡುಗಳು, ಹಿಂದೆ ಇರುವಂತಹ ಪ್ರಯತ್ನವನ್ನು ಹತ್ತಿರದಿಂದ ನೋಡಿದವನು ನಾನು. ಪ್ರತಿ ಸಲ ಮಾತಾಡ್ತಿರೋ ನಾನು ಆಲೋಚನೆ ಮಾಡ್ತಾ ಇದ್ದೆ, ಈ ಮಟ್ಟಿಗೆ ತೊಡಗಿಸಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು. ವಿಶೇಷವಾದಂಥ ವ್ಯಕ್ತಿತ್ವ ಪ್ರೀತಮ್ ಸರ್ ಅವರದ್ದು. ಈಗ ತ್ಯಾಗನ್ ಸರ್ ಹೇಳಿದ ಹಾಗೆ ಸಾಹಿತ್ಯ ತನ್ನವರದೇ ಆದಂತಹ ಹಿನ್ನೆಲೆ ಗಾಯನ ಎಲ್ಲ ಇಟ್ಟುಕೊಂಡು ಮಾಡಿದಂತಹದ್ದು. ಐತಿಹಾಸಿಕ ಕ್ಷಣಕ್ಕೆ ನಾವು ಸನ್ನಿಹಿತವಾಗ್ತಿರುವಂತಹ ಈ ಸಂದರ್ಭದಲ್ಲಿ ಕೊಲ್ಲಿಯ ಪರಿಸರದಲ್ಲೂ ಒಂದು ಐತಿಹಾಸಿಕ ಕ್ಷಣ ಅಂತ ನಾನು ಭಾವಿಸುವಂಥದ್ದು. ಅವರ ಪ್ರಯತ್ನ, ಅವರ ಭಕ್ತಿ ನಮ್ಮೆಲ್ಲರಲ್ಲೂ ಭಕ್ತಿಯ ಪರಾಕಾಷ್ಠೆಯನ್ನು ಮೂಡಿಸಲಿ, ಎಲ್ಲರಿಗೂ ಶುಭವಾಗಲಿ, ಈ ಪರಿಸರವನ್ನೇ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮುಳುಗಿಸುವಂತಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರೀತಮ್ ಸರ್ ಬಗ್ಗೆ ಅದೇ ಮಾತುಗಳನ್ನು ನಾನು ಅತ್ಯಂತ ಹೆಮ್ಮೆ ಅನಿಸುವಂಥದ್ದು. ಒಬ್ಬ ಶಿಕ್ಷಕನಾಗಿ ಎಲ್ಲ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ತ್ಯಾಗನ್ ಸರ್ ಹೇಳಿದ ಮಾತು ಮತ್ತೆ ನನ್ನ ಮನೆಯಲ್ಲೂ ಅದೇ ಬರುವಂಥದ್ದು. ತಾನೊಬ್ಬನೇ ಅಲ್ಲ, ಸಮುದಾಯಕ್ಕೂ ತನ್ನವರಿಗೂ ಆ ಭಕ್ತಿಯ ಸಿಂಚನವನ್ನು ಮೂಡಿಸುವಂಥ ಪ್ರಯತ್ನ ಅವರದು. ಅವರ ಈ ಪ್ರಯತ್ನಕ್ಕೆ ಅದಕ್ಕೆ ಸಹಕಾರ ಕೊಟ್ಟಂತ ಸರ್ವರಿಗೂ ವಂದಿಸ್ತಾ ಈ ಒಂದು ಕ್ಷಣ ನಮ್ಮೆಲ್ಲರಲ್ಲೂ ಒಂದು ಪವಿತ್ರ ಭಾವ, ಭಕ್ತಿಯ ಸಿಂಚನವನ್ನು ಮೂಡಿಸಲಿ, ಎಲ್ಲರಿಗೂ ಶುಭವಾಗಲಿ. ಶ್ರೀರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಶುಭ ಹಾರೈಸ್ತಾ ಧನ್ಯವಾದಗಳು. ಶುಭವಾಗಲಿ ಸರ್. ಪೊಸಕುರ ನಿರ್ದೇಶಕಿಯರು ವಿದ್ಯಾಧರ್ ಶೆಟ್ಟಿ ಎತ್ಕೊಂದು ರಾಮನಾಮಂ ಪದ್ಯದ ಬಗೆಟು ಪೊಲವು ಕೊರಿಯರು. ಕೊಲ್ಲಿ ಶ್ರೀರಾಮ ಮಂದಿರದ ಪ್ರಮುಖರು ಈಶ್ವರ್ ಸುವರ್ಣ ಕನೀರ್ತೋಟ, ತಾರ್ನಾಥ್ ಗಟ್ಟಿ, ಶೇಖರ್ ಕನೀರ್ತೋಟ, ಮಂದಿರದ ಅಧ್ಯಕ್ಷರು ಅಶೋಕ್ ಗಟ್ಟಿ ಕೊಲ್ಯ, ಶ್ರೀರಾಮ ಫ್ರೆಂಡ್ ಸರ್ಕಲ್ ಅಧ್ಯಕ್ಷರು ಧೀರಜ್ ಗಟ್ಟಿ, ಶ್ರೀರಾಮ ಮಹಿಳಾ ವೇದಿಕೆದ ಅಧ್ಯಕ್ಷರು ಶ್ರೀಮತಿ ಚಂಚಲಾಕ್ಷಿ, ಆಲ್ಬಂ ಪದ್ಯಗೂ ಸಹಭಾಗಿತ್ವ ಕೊರ್ನ ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ದ ಬೀರಿ ವಿಭಾಗದ ಪ್ರಮುಖರು, ಪ್ರಾಯೋಜಕತ್ವದ ಸಹಕಾರ ಕೊರ್ನ ಶ್ರೀಮತಿ ವಿನಯ ಕುಮಾರಿ ನವೀನ್ ಶೆಟ್ಟಿ ದಂಪತಿಲು, ದಿನಕರ್ ಪಣಂಬೂರು, ಗೋಪಾಲ್ ಕುಮುದ ಮೈಸೂರು, ಪ್ರಶಾಂತ್ ಗಟ್ಟಿ, ವನಜ ಪಂಫೆಲ್, ಪ್ರಸನ್ನ ಸೋಮೇಶ್ವರ, ದೇವೇಶ್ ಕರಾವಳಿ ಕಜಿನ್ಸ್, ಪದ್ಯಗೂ ಸಾಥ್ ಕೊರ್ನ ಮಹಿನ್ ಶ್ರೀರಾಮ್, ನಿಧಿ, ಮೌಲ್ಯ, ಸಾಕ್ಷಿ, ಆಶ್ನಿ, ರಿದ್ಯಾ, ತನಿಷಾ, ತ್ರಿಷಾ ಬೊಕ್ಕ ಪರಿಸರದ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗೆಡಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ವ್ಯಾಸನಗರ ಜೀರ್ಣೋದ್ಧಾರ ಆದ ಹೊಸ ರೂಪ ಪಡೆದು ಹೊಸ ರೂಪಡು ಕಂಗಳಿ ಸಾವೊಂದು ಪುನಃ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾದ ಪೂಜೆ ಕಾಣಿಕೆ ಸಮರ್ಪಣಾ ಮೆರವಣಿಗೆಯನ್ನು ತೊಕ್ಕೋಟು ಭಟ್ನಗರ ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆಯದು ಶ್ರೀ ಕ್ಷೇತ್ರ ಮುಟ್ಟ ಐತಾರ ಬಯ್ಯಗೆ ನಡಪಾಯರು. ಕುಂಪಲ ವ್ಯಾಸನಗರ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಪುನರ್ ನಿರ್ಮಾಣ ಆದ ಹೊಸ ರೂಪ ಪಡೆದು ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಗ ಸಜ್ಜಾತನು. ಇನ್ನದ ಅಂಗವಾದ ತೊಕೋಡು ಶ್ರೀಜಯ ವೀರಮಾರ್ತಿ ವ್ಯಾಯಾಮ ಶಾಲೆಡು ಸಂಗ್ರಹ ಆಯ್ನ ಪುದೆ ಕಾಣಿಕೆದ ಸಮರ್ಪಣಾ ಮೆರವಣಿಗೆ ಐತಾರ ಬಯಗ ನಡಪಾಯರು. ಉಳ್ಳಾಲ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಧರ್ಮದರ್ಶಿಲು ಶ್ರೀ ದೇವು ಮೂಲ್ಯಣ್ಣರು ತುಡರ್ ಬೆಳಗಾದ ಪುದೆ ಕಾಣಿಕೆ ಮೆರವಣಿಗೆಗೂ ಚಾಲನೆ ಕೊರಿಯರು. ಶ್ರೀಜಯ ವೀರಮಾರ್ತಿ ವ್ಯಾಯಾಮ ಶಾಲಾ ಟ್ರಸ್ಟ್ ಅಧ್ಯಕ್ಷರು ಪುರುಷೋತ್ತಮ್ ಗಟ್ಟಿ ಗುರ್ಕಾರ್ಮನು ವಹಿಸುತ್ತಿದ್ದರು.
ಒಂದ ಪಿರಬಲೆ ಸಾಳು ಅಂತಿನಾಗ್ಲ ಆಯ್ನಾತ ಕುಣಿತ ಭಜನದಾಗ್ಲಿಗೆ ಕೊರ್ಲುದ ಕುಣಿತ ಭಜನೆಗೆ ಒಂಜಿ ಅವಕಾಶ ಮಂತ್ ಕೊರ್ಲೆ. ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮನವರ ಪಾದಾರಂದಕ್ಕೆ ಗೋವಿಂದ ಹರಿ ಗೋವಿಂದ. ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಆದಿಶಕ್ತಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ. ಗೋವಿಂದ ಅನ್ನಿ ಗೋವಿಂದ. ಗೋವಿಂದ ಅನ್ನಿ ಗೋವಿಂದ. ಗೋವಿಂದ ಅನ್ನಿ ಗೋವಿಂದ. ದೇವಸ್ಥಾನಗೂ ಒಂಜಿ ಸುತ್ತು ಬತ್ತದ ಉಲಾಯಿ ಪೋಪೇರು. ಉಲಾಯಿಪೋದು ಸಮಾಧಾನಲ್ಪ ಉಲಾಯಿದ ಸುತ್ತು ಪೌಡಿದ ಆ ಬಾಕು ದೀವಡು ದಂಡೆಡು ದೀವಡು. ರಾಮ ಲಕ್ಷ್ಮಣ ಸೀತಾ ಹನುಮಂತನ ಪ್ರವೇಶ ಆತನೇ ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿ ಪೂಜಿತ ಭಜನೆ ದೊಟ್ಟದು ಪ್ರವೇಶ ಒಂದುಂಡು. ರಾಮ ಪವನ ಸುತ ಹನುಮಾನ್ ಕಿ, ಪವನ ಸುತ ಹನುಮಾನ್ ಕಿ. जय श्री राम, जय श्री राम, जय जय श्री राम. जय चंद्र महाराज की, प्रभु श्री रामचंद्र महाराज की. पवन सुत हनुमान की, पवन सुत हनुमान की, पवन सुत हनुमान की. भारत माता की, भारत माता की, भारत माता की. ಪರಿಸರದ ಕ್ಷೇತ್ರದ ಪ್ರಮುಖರು ಎಜೆ ಶೇಖರ್, ಸುರೇಶ್ ಭಟ್ನಗರ, ರಾಜೇಶ್ ಕಾಪಿಕಾಡ್, ಉಮೇಶ್ ಬಿಎಂ, ಚಿತ್ತರಂಜನ್ ಮಾಡ, ಗಿರೀಶ್ ಕುಮಾರ್ ಯುಕೆ, ಸುಂದರ್ ಎಸ್, ಗೀತಾಬಾಯಿ ಇಂಚಿತಿ ಪ್ರಮುಖರು ಹೊರೆಕಾಣಿಕೆದ ಶೋಭಾಯಾತ್ರೆದ ಊದಿಪನಡ ಪಾಲ್ಪಡೆದಿದ್ದರು. ಹೊರೆಕಾಣಿಕೆ ಸಮಿತಿ ಸಂಚಾಲಕರು ರವಿಶಂಕರ್ ಸೋಮೇಶ್ವರ ಬೊಕ್ಕ ಕ್ಷೇತ್ರದ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಸುದ್ದಿಗೊಂಜಲಿಗೆ ಸ್ವಾಗತ. ಕುಂಬಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಶನಿವಾರಗ್ ಸಂಧ್ಯಾ ಭಜನೆ 75ನೇ ದಿನಕ್ಕೆ ದುಂಬರಿದನು. ಬರಿಮಾರು ಕಾಳಿಕಾಂಬ ಶ್ರೀ ಸತ್ಯಸಾಯಿ ಭಜನಾ ಮಂಡಳಿದಕಲು ಶನಿವಾರ 75ನೇ ದಿನದ ಸಂಧ್ಯಾ ಭಜನೆ ನಡಪಾದು ಕೊರಿಯರು. ಕುಂಬಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ 75ನೇ ದಿನದ ಸಂಧ್ಯಾ ಭಜನೋತ್ಸವ ಶನಿವಾರ ನಡೆತಂಡು.
ಶ್ರೀಮತಿ ಸವಿತಾ ಬೊಕ್ಕಾಚಿದಾನಂದ, ಮಾಸ್ಟರ್ ಹರ್ಷನ್, ನಿಸರ್ಗ ಕುಂಪಲ, ಅಂಬಿಕಾ ರೋಡ್ದ ಶ್ರೀಮತಿ ಚಂದ್ರಕಲಾ ಬೊಕ್ಕ ಬಾಲರಾಜ್, ಕುಮಾರಿ ದಿಯಾ തുടർ ಬೆಳಗಾದು 75ನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. ಬರಿಮಾರ್ ಶ್ರೀ ಕಾಳಿಕಾಂಬಾ ಸತ್ಯಸಾಯಿ ಭಜನಾ ಮಂಡಲದ ಭಕ್ತ ವೃಂದದಗಳು 75ನೇ ದಿನದ ಸಂಧ್ಯಾ ಭಜನಾ ಸೇವೆಯನ್ನು ನಡುಪಾದು ಕೊರಿಯರು. ಆತ್ಮೀಯ ವೀಕ್ಷಕ ಬಾಂಧವರೇ,
ಇಡೆಗ್ ಪೊಸಕುರಲ್ದ ಇನಿತ ಸುದ್ದಿಗೊಂಚಲು ಮುಗಿತೊಂದುಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಹೆಪಲತು ಒಂದು ಪ್ಲೇ ಪೊಸಕುರಲ್ 24x7.